ಫ್ಲಾಗ್ ತೆಗ್ದಿರು ಇನ್ನು ನಾನಲ್ವಾ ಈಗ ನೀವು ನಮ್ಮ ಮೇಲೆ ಮೇಲ್ಮನವಿ ಕೊಡಿ ಯುವ ಸರಿಗೆ ನಾವೀಗ ಸರ್ಕಾರಿ ಕಟ್ಟಡ ಅಂತ ಹೇಳೋ ಉದ್ದೇಶಕ್ಕೆ ನಾನು ತೆಗ್ದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜೈ ಭೀಮ್ ಧ್ವಜ ತೆರವುಗೊಳಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಕರ್ನಾಟಕ ಆಕ್ರೋಶ ವ್ಯಕ್ತಪಡಿಸಿದೆ. ಅಜ್ಜಾವರ ಗ್ರಾಮ ಮೆನಾಲದಲ್ಲಿ ಅಂಬೇಡ್ಕರ್ ಸಮುದಾಯ ಭವನದ ಮೇಲೆ ಹಾಕಲಾದ ಜೈ ಭೀಮ್ ಧ್ವಜವನ್ನು ಅಜ್ಜಾವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಏಕಾಏಕಿ ತೆರವುಗೊಳಿಸಿದ್ದಾರೆ. ಈ ವಿಚಾರ ತಿಳಿದು ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಕರ್ನಾಟಕ ದಕ್ಷಿಣ ಕನ್ನಡ ಮತ್ತು ಜಿಲ್ಲಾ ಸುಳ್ಯ ತಾಲೂಕಿನ ಹಾಗೂ ಗ್ರಾಮ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಂಚಾಯಿತಿಗೆ ಭೇಟಿ ನೀಡಿ ಪಂಚಾಯಿತಿ ಅಧ್ಯಕ್ಷರನ್ನು ಮತ್ತು ಪಿಡಿಒರವರನ್ನು ತರಾಟೆಗೆ ತೆಗೆದುಕೊಂಡರು. ಫ್ಲಾಗ್ ತೆಗ್ದಿರು ಇನ್ನು ನಾನಲ್ವಾ ಈಗ ನೀವು ನಮ್ಮ ಮೇಲೆ ಮೇಲ್ಮನವಿ ಕೊಡಿ ಯುವ ಸರಿಗೆ ನಾವೀಗ ಸರ್ಕಾರಿ ಕಟ್ಟಡ ಅಂತ ಹೇಳೋ ಉದ್ದೇಶಕ್ಕೆ ನಾನು ತೆಗ್ದಿರು. ರೋಡ್ ಪಬ್ಲಿಕ್ ರೋಡ್ ಕೂಡ ಸಮಸ್ಯೆ ಇವಾಗ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಅಷ್ಟೇ. ನಾವು ತೆಗ್ದಿರು ನಾವಲ್ವಾ ಈಗ ನಾವು ಇದರ ಕಾಪಿ ಇಟ್ಟು ನಾವು ಇವಾಗ ಕಂಪ್ಲೇಂಟ್ ಮಾಡ್ತೀವಿ, ಡಿಸಿ ಅವರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಯಾಕಂದ್ರೆ ನೀವೊಂದು ನಿರ್ಣಯ ಮಾಡಿ ನಿರ್ಣಯ ಆಗಿಲ್ಲ ಅಂತ ಹೇಳಿ ಆದ್ರೆ ಮತ್ತೆ ನಮಗೆ ಹೇಳಿ ನಾವು ಅದನ್ನು ಯಾರಿಗೆ ಈಗ ಅರ್ಜೆಂಟ್ ಮೀಟಿಂಗ್ ಆಗುದಿಲ್ಲ, ಕಷ್ಟ ಆಗ್ತದ. ಈಗ ನೆಕ್ಸ್ಟ್ ಮೀಟಿಂಗ್ ಇಟ್ಟು ಇದನ್ನ ಇಡ್ತಾನೆ, ಮೀಟಿಂಗ್ ಲೆಟರ್ ಅನ್ನು ಇಟ್ಟು ಏನ್ ಹೇಳ್ತಾರೆ ತಿಳ್ಕೊಂಡು ಈ ಒಂದು ಕೇಸನ್ನು ಹಾಗೆ ಮುಂದುವರಿಸಿದ್ದಾರೆ. ಹಾಗೇನೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಇವತ್ತು ನೀವು ಹಾಕಿದಂತಹ ಒಂದು ಇದನ್ನ ಏನು ಅನಧಿಕೃತ ಅಂತ ನೀವು ತೆರವುಗೊಳಿಸಿದ್ದಾರೆ. ನೀವು ಅಧಿಕೃತವಾಗಿ ಒಂದು ಮುಂದಿನ ದಿನಗಳಲ್ಲಿ ನೀವುಂಟಲ್ಲ ನಾವು ಸೇರ್ಕೊಂಡು ಅಧಿಕೃತವಾಗಿ ಪಂಚಾಯತಿನ ಒಂದು ಪರ್ಮಿಷನ್ ಅನ್ನು ತಗೊಂಡು ನಾವು ಅಂಬೇಡ್ಕರ್ ಸಮುದಾಯ ಭವನದ ಮುಂದೆಯೇ ಅಂಬೇಡ್ಕರ್ ಅವರ ಒಂದು ಫ್ಲಾಗ್ ಅನ್ನ ಸ್ಥಾಪಿಸುವಂತ ವ್ಯವಸ್ಥೆಯನ್ನ ನಾವು ಕಲ್ಪಿಸ್ತೇವೆ. ಈಗ ಎಂತ ಗೊತ್ತಿಲ್ಲ, ನಾವೆಂತ ಹೇಳೋದು ಅಂತ ಹೇಳಿದ್ರೆ ಒಂದ ಫ್ಲಾಗ್ ಈಗ 3 ದಿನದಲ್ಲಿ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಪ್ರತಿಭಟನೆಯಲ್ಲಿ ಮಾಡ್ತೇವೆ. ಅದು ಎಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡ್ತೇವೆ. ಯಾಕೆಂತಂದ್ರೆ ನಮಗೆ ಇಲ್ಲ ಅಧ್ಯಕ್ಷರ ಮೇಲೆ ಗೌರವ ಇದ್ದ ಕಾರಣ ನಾವು ನಿಮ್ಮಲ್ಲಿಗೆ ನಿಮಗೊಂದು ಈಗ ನಿರ್ಣಯ ಮಾಡಿ ಅದೊಂದು ಪರ್ಮನೆಂಟ್ ಆಗಿ ಇರುವಾಗಿ ವ್ಯವಸ್ಥೆ ಮಾಡ್ಬೇಕು ಮೇಡಮ್. ಪಂಚಾಯತ್ ನಿರ್ಣಯ ಮಾಡ್ಬೇಕು. ಅಧ್ಯಕ್ಷರು ಮಾಡಿದ್ರೆ ಮುಗಿಯಿತು. ಅಬ್ಜೆಕ್ಷನ್ ಯಾರಿಲ್ಲ ಅಲ್ಲ ಸರ್, ನಮ್ಮದು ಅಲ್ಲ ಮೇಡಮ್, ನಾವೊಂದು ವಿಚಾರ ಅದು ಕರೆಕ್ಟ್ ನೀವು ಹೇಳಿದ್ರೆ ನಾವು ತರ್ಬೋದು, ತರದ ಈ ವಿಷಯ ಅಲ್ಲ. ಏನು ಗೊತ್ತಾ, ನಾವೆಂತ ಮೇಡಮ್ ನಾವು ನಿಮಗೆ ಎಂತ ಹೇಳುದು ಅಂತ ಹೇಳಿದ್ರೆ ಈಗ ಅಲ್ಲಿ ಫ್ಲಾಗ್ ಹಾಕುದು ನಮ್ಮ ವೈಯಕ್ತಿಕ ಏನಲ್ಲ, ವೈಯಕ್ತಿಕ ಫ್ಲಾಗ್ ಏನಲ್ಲ ಹಾಕುದಿಲ್ಲಲ್ಲ, ಅಂಬೇಡ್ಕರ್ ಫ್ಲಾಗ್ ಹಾಕುದಲ್ಲ. ಅದಕ್ಕೇನು ಸಮಸ್ಯೆ ಇಲ್ಲ. ಪಂಚಾಯತ್ ಮೇಲೆ ಹೌದು, ಪಂಚಾಯತ್ ಬಿಲ್ಡಿಂಗ್ ಮೇಲೆ ಆರಿಸಿದ್ರೆ ತಪ್ಪು, ನಮ್ಮದು ಕಾನೂನು ಪ್ರಕಾರ ತಪ್ಪು. ಸರ್ಕಾರಿ ಕಟ್ಟಡ ಆದ್ರೆ ಅಂಬೇಡ್ಕರ್ ಭವನ ಅಂತ ಇಲ್ಲಿ ಹೆಸರಿಟ್ಟ ಕಾರಣ, ಸಮುದಾಯ ಭವನ ಅಂತ ಇಲ್ಲಿ ಹೆಸರಿಟ್ಟ ಕಾರಣ ಅದನ್ನು ನಾವು ನೋಡಿದ್ದೇವೆ. ಸಮುದಾಯ ಭವನ ಅಂತ ಹೆಸರಿಟ್ಟ ಕಾರಣ ಅವರದ್ದೇ ಫ್ಲಾಗ್, ಅಂಬೇಡ್ಕರ್ ಅವರದ್ದೇ ಫ್ಲಾಗ್ ಇರಲಿಲ್ಲ. ನೀವು ಪರ್ಮಿಷನ್ ತಗೊಳ್ಳುವ ನಿಮ್ಮ ಮೇಲಿಂದ ಮತ್ತೆ ನಾವು ಕೊಡುವ, ಇಲ್ಲಿಂದಲೇ ಆಗೋದಿಲ್ಲ ಕೊಡ್ಲಿಕ್ಕೆ. ನಮಗೆ ಒಂದು ಸರ್ಕಾರಿ ಕಟ್ಟಡ ಅಲ್ಲ, ಸರ್ಕಾರಿ ಕಟ್ಟಡ ಆದದ್ದು. ಈಗ ಸ್ವಂತ ಕಟ್ಟಡದಲ್ಲಿ ಯಾರಿಗೆ ಬೇಕಾದ್ರೂ ಫ್ಲಾಗ್ ಅಲ್ಲ. ಪಂಚಾಯತಿಂದ ನಿರ್ಣಯ ಮಾಡಿದ್ರೆ ಅದು ಈ ಪಂಚಾಯತ್ ನಿರ್ಣಯದ ಮೇಲೆ ಅದು ನಡೆಯುವಂಥದ್ದು. ಈಗ ಯಾವುದೇ ವಿಚಾರ ಆದ್ರೆ ಪಂಚಾಯತಿಗೆ ಹೋಗಿ ಆಗ ಪಂಚಾಯತಿಗೆ ನಾವು ಫಸ್ಟ್ ನಿಮ್ಮನ್ನು ಹೇಳ್ಬೇಕಲ್ಲ. ನಿಮಗೆ ಪರ್ಮಿಷನ್ ತಗೊಳ್ಳಿಲ್ಲ ಫಸ್ಟಿಗೆ, ನಾವು ಆಗ್ತೇವೆ ಅಂತ ಹೇಳಿ ತಗೊಂಡಿದ್ರೆ ಅಲ್ಲ. ಪಂಚಾಯತ್ ನಲ್ಲಿ ಒಬ್ಬರಿಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲ. ಬಾಡಿ ಮೀಟಿಂಗ್ ಅಲ್ಲಿ ನಿರ್ಣಯ ಆದ ಮೇಲೆ ಅದನ್ನು ಅಂಗೀಕಾರ ಆದ ಮೇಲೆ ನಿರ್ಣಾಯಕವಾಗಿ ಅದೇ ಬಾಡಿ ಮೀಟಿಂಗ್ ಅಲ್ಲಿ ನೀವು ನಿರ್ಣಯ ಮಾಡಲಿಕ್ಕೆ ಅದು ನಿರ್ಣಯ ಮಾಡ್ತೇವೆ ನಾವು. ಅಧ್ಯಕ್ಷರ ಮುಖಾಂತರ ಅಧ್ಯಕ್ಷರಿದ್ದಾರೆ, ನಿರ್ಣಯ ಮಾಡದಿದ್ದರೆ ನಾವು ಮತ್ತೆ ಪ್ರತಿಭಟನೆ ಮಾಡಿ ಅದನ್ನ ನಾವು ಅಲ್ಲಿ ಮೇಲಿಂದ ಮಾಡುವುದು. ಒಂದು ಮೀಟಿಂಗ್ ಎಲ್ಲ ಮಾಡಿ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಐವರ್ನಾಡುರವರು ಮಾತನಾಡಿ, ಬಾಬಾ ಸಾಹೇಬರ ಜೈ ಭೀಮ್ ಧ್ವಜ ತೆರವುಗೊಳಿಸಿದ ಪಿಡಿಒರವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಭಾರತದ ಸಂವಿಧಾನಕ್ಕೆ ದೊಡ್ಡ ಅವಮಾನ ಮಾಡಿದ್ದಾರೆ ಎಂದರು. ಸುಳ್ಯ ತಾಲೂಕು ಅಧ್ಯಕ್ಷರಾದ ಸತೀಶ್ ಬೂಡುಮಕ್ಕಿ ಮಾತನಾಡಿ, ಪಂಚಾಯಿತಿ ಅಧಿಕಾರಿಗಳ ಈ ವರ್ತನೆ ಸಂಘಟನೆಯವರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವಾಗಿದೆ. ಪಿಡಿಒರವರು ಮಾತನಾಡಿದ ರೀತಿ ನೋಡಿದರೆ ಇವರು ಸಂವಿಧಾನ ವಿರೋಧ
ಮಾಡುವವರ ಸಾಲಿಗೆ ಸೇರಿದವರಂತೆ ಕಾಣುತ್ತಾರೆ. ಪಿಡಿಒ ಅವರು ಧ್ವಜ ತೆಗೆದದ್ದು ನಾನೇ ಎಂದು ಗರ್ವದಿಂದ ಹೇಳಿ ನನ್ನ ಮೇಲೆ ನೀವು ಮೇಲಾಧಿಕಾರಿಗಳಿಗೆ ದೂರು ನೀಡಿ ಎಂದದ್ದು ಗಮನಿಸಿದರೆ ಇವರಿಗೆ ಅಧಿಕಾರದಲ್ಲಿ ಇರುವವರ ಮತ್ತು ಮೇಲಾಧಿಕಾರಿಯವರ ಬೆಂಬಲ ಇರುವ ರೀತಿ ಕಾಣುತ್ತಿದೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಪಂಚಾಯಿತಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಸುನಿಲ್ ಗಂಧದಗುಡ್ಡೆ, ಅಜ್ಜಾವರ ಗ್ರಾಮ ಘಟಕದ ಅಧ್ಯಕ್ಷರಾದ ಹರೀಶ್ ಮೆನಾಲ, ಉಪಾಧ್ಯಕ್ಷರಾದ ಚಿದಾನಂದ ಕಾಂತಮಂಗಳ ಗಂಧದಗುಡ್ಡೆ, ಸದಸ್ಯರಾದ ಮಧುಸೂದನ ಕಾಟಿಪಳ್ಳ, ನಾಗೇಶ್ ಗಂಧದಗುಡ್ಡೆ, ಶಶಿಧರ, ನಾಗರಾಜ, ದಯಾನಂದ, ದೀಕ್ಷಿತ್ ಗಂಧದಗುಡ್ಡೆ, ಕಿರಣ ಆಡೂರು, ಕುಶಾಲಪ್ಪ, ಮೆನಾಲ, ದಿವಾಕರ ಹನಿಯಡ್ಕ, ಪಂಚಾಯಿತಿ ಸದಸ್ಯರಾದ ರಾಘವ ಮುಳ್ಯ ಕಜೆ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶ್ ಮಾವಿನಪಳ್ಳ ಉಪಸ್ಥಿತರಿದ್ದರು. ಬೆಂಗಳೂರಲ್ಲಿ ಹಾಕಿದ್ದ ಧ್ವಜವನ್ನು ಯಾರಿಗೂ ಉಪದ್ರ ಮಾಡ್ತಿಲ್ಲ. ಅದು ಸರ್ಕಾರಿ ಕಟ್ಟಡ ಅಂತ ಹೇಳಿ ನಾವು ತೆಗ್ದಿದ್ದು. ಹಿಂದೆ ಪಂಚಾಯತಿ ಹೆಸರಿಟ್ಟಿರ್ಬೋದು, ಆದ್ರೆ ಅದು ಕಟ್ಟಡ ಸರ್ಕಾರಿ ಕಟ್ಟಡ. ನಾವು ಆ ದಿವಸ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ಕೊಟ್ಟಿರ್ಬೋದಲ್ವಾ? ಫ್ಲಾಗ್ ನೀವು ಆ ದಿವಸ ಹಾಕಿ ಆ ದಿವಸ ತೆಗೆದಿದ್ರೆ ಪರವಾಗಿಲ್ಲ. ಅದು ಮತ್ತು 4 ದಿವಸ ಹಾರಾಡ್ತಾನೆ ಇರ್ತಾರೆ. ಅದಕ್ಕೆ ನಾವು ಹೋಗಿ ತೆಗೆಯೋದು ನಿಮಗೆ ಸಂಬಂಧಪಟ್ಟವರಿಗೆ ನೀವು ಲೆಟರ್ ಬರೆದು ಈಗ ಅಂಬೇಡ್ಕರ್ ಒಪ್ಕೊಳ್ತೇವೆ ನಾವು ಏಕಾಏಕಿಯಾಗಿ ತೆಗೆದು ಅವ್ರಿಗೆ ಏನ್ ಪ್ರೋಗ್ರಾಮ್ ಮಾಡಿದಾರೆ, ಪ್ರೋಗ್ರಾಮ್ ಮಾಡಿದವ್ರಿಗೆ ಲೆಟರ್ ಬರೆದು ಒಂದು ಅವರು ತೆಗ್ದಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಆ ದಿವಸ 1 ದಿವಸ ಕೊಟ್ಟೆವು. ಆ ದಿವಸ 1 ದಿವಸ ಕೊಟ್ಟು ಆನಂತರ ನಿನ್ನೆ ನಾವು ಹೋಗಿ ತೆಗ್ತಾ ಇರೋದಲ್ವಾ? ಅದು ಎಷ್ಟು ದಿವಸ ಹಾರಾಡ್ತಿತ್ತು? ನಮಗೆ ಕಾರ್ಯಕ್ರಮ ನಂತರದಿಂದ ಹಾರಾಡ್ತಾ ಇತ್ತು. ಪರ್ಮಿಷನ್ ಕೊಟ್ಟಿರ್ತಾರೆ. ಈಗ ನಾಳೆ ಎಲ್ಲರೂ ಒಂದು ಫ್ಲಾಗ್ ಹಾಕ್ತಾರೆ. ಈಗ ಅದಕ್ಕೆ ಅಂತ ಸಮಾಜ ಕಲ್ಯಾಣ ಇಲಾಖೆಯವರು ಬೇರೆ ಕಡೆಯಿಂದ ಸ್ಯಾಂಕ್ಷನ್ ಮಾಡಿ ಕಟ್ಟಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಅದು ನಮ್ಮದೇ ಸುವರ್ಣಗ್ರಾಮ ಯೋಜನೆಯಲ್ಲಿ ಕಟ್ಟಿದ ಕಟ್ಟಡ ಅದು ಅಲ್ವಾ? ಅದಕ್ಕೆ ನಾವು ಅಂಬೇಡ್ಕರ್ ಅದನ್ನು ಹಾಕಬಾರ್ದು. ಎಲ್ಲೋ ಕಾನೂನಲ್ಲಿ ತೊಂದರೆ ಇದ್ರೆ ಭಾವಚಿತ್ರಕ್ಕೂ ಫ್ಲಾಗಿಗೂ ವ್ಯತ್ಯಾಸ ಇದೆ. ಭಾವಚಿತ್ರಕ್ಕೂ ಫ್ಲಾಗಿಗೂ ವ್ಯತ್ಯಾಸ ಇದೆ. ಈಗ ಫ್ಲಾಗ್ ಅಂತ ಇದರಲ್ಲಿ ಇರುವುದು ಅಂಬೇಡ್ಕರ್ ಭಾವಚಿತ್ರವೇ ಇರುವುದು. ಅದರಲ್ಲಿ ಏನಾದ್ರೂ ನಮಗೆ ಸರ್ಕಾರದಿಂದ ಏನಾದ್ರೂ ಅದನ್ನು ಮಾಡಬಾರ್ದು, ಹಾಕಬಾರ್ದು ಅಂತ ಹೇಳಿ ರೂಲ್ಸ್ ರೆಗ್ಯುಲೇಷನ್ ಏನಾದ್ರು ಇಲ್ಲದೆ ಅದರಲ್ಲಿ ಅಲ್ಲ. ಅದು ಈಗ ಅರ್ಜೆಂಟ್ ಈಗ ಯಥಾಸ್ಥಿತಿ ಹೆಜ್ಜೆ ಇತ್ತು ಪಾಡಿತ್ತು ನಾವು ದಿಪ್ಪಾಡು ಇದು ಇದಕ್ಕೆಲ್ಲ ಮೀಟಿಂಗ್ ಹೆಚ್ಚಾಗಿ ಹೋಗುತ್ತೆ. 2 ಗಂಟೆ ತೊಂದರೆ ಇತ್ತು ಸಪೋರ್ಟ್ ಮಾಡಿ ಸರಿ. ಈಗ ಒಳ್ಳೆ ಒಬ್ಜೆಕ್ಷನ್ ಬರ್ತಿತ್ತು ಅಬ್ಜೆಕ್ಷನ್ ಯಾರು ಮಾಡ್ಲಿಲ್ಲ ಹಾಗೆಲ್ಲ. ಆದ್ರೂ ಅದು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ 1 ದಿವಸ. ಅದು ಕರೆಕ್ಟ್ ಮೇಡಮ್. ಹೌದಾ? 1 ದಿವಸಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಇವು ತೆಗಿಬೇಕಿತ್ತು. ನಮ್ಮ ಸಂಘಟನೆಗೂ ಸಂಬಂಧಪಟ್ಟ ಫ್ಲಾಗ್ ಅಲ್ಲ, ನಮ್ಮದು ಫ್ಲಾಗ್ ಅಲ್ಲ. ಅದು ದೇಶದ ನಮ್ಮ ಒಬ್ಬ ಸಂವಿಧಾನ ಬರ್ತಂತ ಅದು ಕೂಡ ಪಟ ಮಾತ್ರ. ಅದೊಂದು ಫ್ಲಾಗ್ ಇರೋದು ಸಂಘಟನೆಗೆ ಹೊರತು ನಮ್ಮ ಸಂಘಟನೆಗೆ ಸಂಬಂಧಪಟ್ಟ ಫ್ಲಾಗ್ ತೆಗೆದಿದ್ದೇವೆ. ಅವಾಗಲೇ ತೆಗೆದಿದ್ದು ನೋಡು. ಮೀಟಿಂಗ್ ಅಲ್ಲಿ ನೀವು ಒಂದು ಮೇಲಿಂದ ಒಂದು ಪರ್ಮಿಷನ್ ತಗೊಂಡು ಬಂದ್ರಿ. ನಾನು ಹೇಳುದಾದ್ರೆ ಅಲ್ಲ, ನೀವು ನಿರ್ಣಯ ಮಾಡಿ, ಪಂಚಾಯತಿಂದ ನಿರ್ಣಯ ಮಾಡಿ, ಪಂಚಾಯತಲ್ಲಿ ನೀವು ಮಾತಾಡಿ ನಿರ್ಣಯ ಮಾಡಿ. ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ನಮ್ಮ ಯಾವುದೇ ನಮಗೆ ಯಾವ ರೀತಿ ಇದು ಮಾಡ್ತೇವೆ ನಾವು ಅದನ್ನ ಮಾಡಿಕೊಂಡು ಹೋಗ್ತೇವೆ. ಮೀಟಿಂಗ್ ನಾವು ಮೀಟಿಂಗ್ ಅಲ್ಲಿ ಏನಾಗ್ತದೆ ನೋಡುವ, ಮತ್ತೆ ಹಾಕೋದಿತ್ತು ಅಷ್ಟೇ ಇರ್ಲಿ. ಹಾಗೆ ಈಗ 1 ತಿಂಗಳು ನಾವು ಕಾಯ್ಬೇಕಲ್ಲ. 1 ತಿಂಗಳಾದ್ರೂ ಒಂದು 25 ದಿವಸ ಉಂಟಷ್ಟೇ. ಮೊನ್ನೆ ಆದಷ್ಟೇ ಮೀಟಿಂಗ್. ನಮಗೆ 1 ತಿಂಗಳಿಗೊಮ್ಮೆ ಅಲ್ಲ ಮೀಟಿಂಗ್. ಅದಕ್ಕಿಂತ ಮೊದಲು ಅದರಲ್ಲಿ ನಿರ್ಣಯ ಮಾಡಿ ಏನಾಗ್ತದೆ ನೋಡ್ತೇವೆ ನಾವು. ಕಂಪ್ಲೇಂಟ್ ನಾವು ತಗೊಳ್ಳುವ. ಕಂಪ್ಲೇಂಟ್ ತಗೊಳ್ಳುವ. ಅದು ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಇಲ್ಲ ಸರಿ. ಇದನ್ನು ಕೊಡಿ ಸರ್.
ಕರೀತಾ ಇದ್ದಾರೆ ಅಧ್ಯಕ್ಷರು. ಮೀಟಿಂಗ್ ತೀರ್ಮಾನ ಮಾಡ್ತೇವೆ ನಾವು. ಮೀಟಿಂಗ್ ತೀರ್ಮಾನ ಮಾಡಿ ಎಲ್ಲ ಅಭಿಪ್ರಾಯ ಕೇಳಿ ನಮಗೆ ಒಳ್ಳೆಯದೇ ಆಗಿದೆ. ನಮಗೆ ಫ್ಲಾಗ್ ಮತ್ತೆ ಸರ್ಕಾರಿ ಅಧಿಕಾರಿಗಳು ಹೇಗೆ ಮಾಡ್ತಾರೆ ಹಾಗೆ ನಮಗೆ ಮತ್ತೆ ಏನು ಹೇಳಿಕ್ಕೆ ಆಗುದಿಲ್ಲ. ಅವರು ಹೇಗೆ ಅವರು ಅಲ್ಲ, ಈಗ ಫ್ಲಾಗ್ ತೆಗ್ದಿರು ಇನ್ನು ನಾನಲ್ವಾ, ಈಗ ನೀವು ನಮ್ಮ ಮೇಲೆ ಮೇಲ್ಮನವಿ ಕೊಡಿ. ಬೋರ್ಡ್ ಏಕಲ ಪಾಡಲ ಪಂಡ ಒಂಜಿ ಇಪ್ಪಡ ಅಂಬೇಡ್ಕರ್ ಭಾವಚಿತ್ರ ನಮ್ಮದಲ್ಲ ಪರ್ಸನಲ್ ಆದ ಅಂತ ಪಾಡ ಸುಮಾರು ಗಂಟೆ ಏತೋ ಸಮುದಾಯ ಭವನ ಅಂಬೇಡ್ಕರ್ ಭವನ ಅಂತ ನಿತ್ತು ಫ್ಲಾಗ್ ಸರ್ಕಾರಿ ಕಟ್ಟಡ ಬೆಂಗಳೂರು ಮೈಸೂರು ಇನ್ನು ಕೆಲವು ಸಂಘಟನೆ ಪೋಯಿದಾಗಲೇ ಜಾಸ್ತಿ ಇಲ್ಲ ಈಗ ಹೇಳ್ತಾರೆ ಗೊತ್ತಿದ್ದು ಅವೆಲ್ಲ ಸರ್ಕಾರಿ ಕಟ್ಟಡ ಬೇರೆ ರೀತಿಯ ಇಂಡಿಯಾ ಬೋರ್ಡ್ ಎಲ್ಲ ಬೋರ್ಡ್ ಅಂತ ಮೀಟಿಂಗ್ ನೀಡಬೇಕು. ಆಂಕರ್ನ ಅಭಿಪ್ರಾಯ ಕೇಳಿ ಒಂದು ನಿರ್ಣಯ ಮಾಡ್ತೇವೆ. ಅಧ್ಯಕ್ಷರ ನಿರ್ಣಯ ಅಂತಿಮವಾದಿತ್ತು ಅಲ್ಲಡ ಕೇಂದ್ರ ಕ್ರಮ ಇಟ್ಟು ಅದೊಂದು ನಿರ್ಣಯ ಅಂತಿಮವಾದಿತ್ತು ಅದು ಪ್ರಯತ್ನ ಮಾಡ್ತೇವೆ. ಪಾಸ್ ಮ್ಯಾಕ್ಸಿಮಮ್ ಪ್ರಯತ್ನ 18 ಜನರೆಲ್ಲ ಕೇಳೋಣ. ಸರಿ ಮತ್ತೆ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬೇಕಿತ್ತು ನಿರ್ಣಯ ಮತ್ತೆ ನಿರ್ಣಯ ಒಬ್ಬರು ಮಾಡ್ತಾರೆ. ಅವರ ಮೀಟಿಂಗ್ ಒಂದು ನಿರ್ಣಯ ಮಾಡ್ತಾರೆ. ನಿರ್ಣಯ ಆಯ್ಕೆ ಅದು ಮಾಡೋಣ ನನಗೆ ಮುಖ ನಮ್ಮ ಮುಂದಿನ ನಿರ್ಧಾರ ಅದ ಮುಖನಿಗಳೇ ತೀರ್ಮಾನ ಮಾಡ್ತಾರೆ. ಮೀಟಿಂಗ್ ಬಂದಿರ್ಬೇಕು. ಸರಿ ಕೇಳೋಣ 2-3 ಅಡಿ ಒತ್ತಾಯದ ಮೇಲೆ ಬೋರ್ಡ್ ಏಕಲ ಪಾಡಲ ಪಂಡ ಒಂಜಿ ಇಪ್ಪಡ ಅಂಬೇಡ್ಕರ್ ಭಾವಚಿತ್ರ ನಮ್ಮದಲ್ಲ ಪರ್ಸನಲ್ ಆದ ಅಂತ ಪಾಡ ಸುಮಾರು ಗಂಟೆ ಏತೋ ಸಮುದಾಯ ಭವನ ಅಂಬೇಡ್ಕರ್ ಭವನ ಅಂತ ನಿತ್ತು ಫ್ಲಾಗ್ ಸರ್ಕಾರಿ ಕಟ್ಟಡ ಸರ್ಕಾರಿ ಕಟ್ಟಡ ಬೆಂಗಳೂರು ಮೈಸೂರು ಇನ್ನು ಕೆಲವು ಸಂಘಟನೆ ಪೋಯಿದಾಗಲೇ ಜಾಸ್ತಿ ಇಲ್ಲ ಈಗ ಹೇಳ್ತಾರೆ ಗೊತ್ತಿದ್ದು ಅವೆಲ್ಲ ಸರ್ಕಾರಿ ಕಟ್ಟಡ ಬೇರೆ ರೀತಿಯ ಇಂಡಿಯಾ ಬೋರ್ಡ್ ಎಲ್ಲ ಬೋರ್ಡ್ ಅಂತ ಮೀಟಿಂಗ್ ನೀಡಬೇಕು. ಆಂಕರ್ನ ಅಭಿಪ್ರಾಯ ಕೇಳಿ ಒಂದು ನಿರ್ಣಯ ಮಾಡ್ತೇವೆ. ಅಧ್ಯಕ್ಷರ ನಿರ್ಣಯ ಅಂತಿಮವಾದಿತ್ತು ಅಲ್ಲಡ ಕೇಂದ್ರ ಕ್ರಮ ಇಟ್ಟು ಅದೊಂದು ನಿರ್ಣಯ ಅಂತಿಮವಾದಿತ್ತು ಅದು ಪ್ರಯತ್ನ ಮಾಡ್ತೇವೆ. ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಸಂಘಟನೆಯ ವತಿಯಿಂದ ಇವತ್ತು ನಾವು ಅಜ್ಜವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿದ್ದೇವೆ. ವಿಷಯ ಏನಂತ ಹೇಳಿದರೆ, ಒಂದು ತಿಂಗಳ ಹಿಂದೆ ನಾವು ಅಂಬೇಡ್ಕರ್ ಸಮುದಾಯ ಭವನ ಮೇನಲ ಅಜ್ಜವರ ಗ್ರಾಮದ್ದು ಇಲ್ಲಿ ಕಾರ್ಮಿಕ ಶಿಬಿರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಫ್ಲ್ಯಾಗನ್ನು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಾವು ಹಾಕಿದ್ದೆವು. ಅದು ಯಾರಿಗೆ ಕೂಡ ಒಂದು ತೊಂದರೆಯನ್ನು ಮಾಡದಂಥ ಒಂದು ಜಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹಾಕಿ ಇವತ್ತಿನವರೆಗೆ ಹಾರಾಡ್ತಾ ಇತ್ತು ಆ ಧ್ವಜ. ಇದುವರೆಗೆ ಆಗಲಿ ಈ ಗ್ರಾಮದ ಯಾರಿಂದಲೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಯಾರು ಕೂಡ. ಅಂತಹ ಸಂದರ್ಭದಲ್ಲಿ ಅಜ್ಜವರ ಪಂಚಾಯತ್ನ ಕಡೆಯಿಂದ ಆ ಬಾವುಟವನ್ನು ತೆಗೆಸುವಂಥ ಒಂದು ಕೆಲಸ ಆಗಿತ್ತು. ಆ ಒಂದು ವಿಷಯಕ್ಕೆ ನಾವು ಇವತ್ತು ಅಜ್ಜವರ ಗ್ರಾಮ ಪಂಚಾಯತಿಗೆ ಭೇಟಿಯನ್ನು ನೀಡಿದ್ದೇವೆ. ಇಲ್ಲಿ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಾಗೆ ಜಿಲ್ಲೆ ಸುಳ್ಯ ತಾಲೂಕಿನ ಎಲ್ಲ ಮುಖಂಡರು ಕೂಡ ಇದರೊಂದಿಗೆ ಇದ್ದಾರೆ. ಇವತ್ತು ಅಜ್ಜವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರವರಲ್ಲಿ ನಾವು ನಮ್ಮ ಒಂದು ಮನವಿಯನ್ನು ನೀಡಿದ್ದೇವೆ. ನಮಗೆ ಕೂಡಲೇ ಆ ಬಾವುಟ ಆಗಿದ್ದಂಥ ಜಾಗದಲ್ಲಿ ಆ ಬಾವುಟವನ್ನು ಕೂಡಲೇ ಹಾಕಬೇಕು. ಇಲ್ಲದೇ ಇದ್ದಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ವಿವಿಧ ಸಂಘಟನೆಗಳನ್ನು ಸೇರಿಸಿಕೊಂಡು ಅಜ್ಜವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ನಾವು ಅವರಿಗೆ ಹೇಳಿದ್ದು. ಈ ಸಂದರ್ಭದಲ್ಲಿ ಅಜ್ಜವರ ಪಂಚಾಯತ್ನ ಅಧ್ಯಕ್ಷರು ಮತ್ತು ಪಿ ಡಿ ಅವರವರು ಈಗಾಗಲೇ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯನ್ನು ಈಗ ಮಾಡಬೇಡಿ, ಇದಕ್ಕೆ ನಾವು ಪಂಚಾಯತ್ನ ವತಿಯಿಂದ ನಡೆಯುವಂಥ ಸಭೆಯಲ್ಲಿ ಈ ಬಗ್ಗೆ ನಾವು
ತೀರ್ಮಾನವನ್ನು ತಗೊಂಡು ನಮಗಾಗುವಂಥ ಬೆಂಬಲವನ್ನು ನಾವು ಸೂಚಿಸ್ತೇವೆ. ಅಲ್ಲಿ ಬಾವುಟ ಹಾರಲಿಕ್ಕೆ ನಮ್ಮ ಸಹಕಾರ ಕೂಡ ನೀಡ್ತೇವೆ ಅಂತ ಹೇಳುವಂಥ ಒಂದು ಮಾತಿಗೆ ಬೇಕಾಗಿ ನಾವು ಇದೀಗ ಈ ಸಂದರ್ಭದಲ್ಲಿ ಬಂದು ಮನವಿಯನ್ನು ನೀಡಿ ಪ್ರತಿಭಟನೆಯನ್ನು ನಮಗೆ ಮುಂದಿನ ಸಭೆಯ ತನಕ ನಾವು ಪ್ರತಿಭಟನೆಯನ್ನು ತಡೆದಿಟ್ಟು ಮುಂದಿನ ಸಭೆಯ ನಂತರ ನಮ್ಮ ತೀರ್ಮಾನವನ್ನು ನಾವು ತೆಗೆದುಕೊಳ್ಳುವುದಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡುತ್ತಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.